ಮನಸ್ಸು ನೋಯುತ್ತೇರಿ, ರಕ್ತ ಕುದಿಯುತ್ತೇರಿ. ನಮ್ಮ ಮರ್ಯಾದ ಪುರುಷೋತ್ತಮನನ್ನು ಹೇಳುವಾಗ ನೋಯೋ ತಪ್ಪೇನು? ರಕ್ತ ಕುದಿಯೋದು ತಪ್ಪೇನು? ಪ್ರಶ್ನೆ ಮಾಡುವುದು ತಪ್ಪೇನು? ಬೀದಿಯಲ್ಲಿ ನಿಂತ ಬಗಳ ನಾಯಿ ನಿಮ್ಮ ಅಪ್ಪನನ್ನು ಪ್ರಶ್ನಿಸಿದರೆ ಕಪಾಲಕ್ಕೆ ಬಡಿತೀರಾ, ಕೈ ಮುಗಿದು ಹೋಗ್ತೀರಾ? ಇಲಾಖೆಯವರಲ್ಲಿಯೂ ರಾಜಕಾರಣಿಗಳಲ್ಲಿಯೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿಯೂ ಪ್ರಶ್ನಿಸ್ತೇನೆ. ಮಂಗಳೂರಿನಲ್ಲಿ ನಾಳೆಯ ದಿನ ಗಣರಾಜ ಭಟ್ಟನೇ ನಿಂತು ಮಾನ್ಯ ಮುಖ್ಯಮಂತ್ರಿಗಳ ತಂದೆಯನ್ನು ಬೈದರೆ ಅವರು ನನ್ನ ಮೇಲೆ ಕೇಸ್ ಮಾಡ್ತಾರಾ ಇಲ್ವಾ? ಅವರು ನನ್ನ ಮೇಲೆ ಮೊಕದ್ದಮೆ ಹೊಡ್ತಾರಾ ಇಲ್ವಾ? ತಂದೆಗೆ ತಕ್ಕ ಮಗ ಹೌದಾದ್ರೂ ಮಾಡಬೇಕಾ ಇಲ್ವಾ? ಮಾಡಿಯೇ ಮಾಡ್ತಾನೆ. ಹಾಗೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ನಮ್ಮ ಮನೆ ದೇವರು, ನಮ್ಮ ಮನದ ದೇವರು. ರಾಮನ ಭಜನೆಯಿಂದ ಹಿಂದೂ ಈವರೆಗೆ ಬದುಕಿದ್ದಾನೆ. ರಾಮನ ಭಜನೆಯಿಂದ ತಂದೆಗೆ ಸಮ, ಪಿತೃ ಸಮಾನ ಶ್ರೀರಾಮಚಂದ್ರ. ಅವನನ್ನು ಬೈದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕೇನು? ಅವನನ್ನು ಬೈದಾಗ ಪ್ರಶ್ನೆ ಮಾಡಬಾರದೇನು? ರಾಮಚಂದ್ರನನ್ನು ಪೂಜಿಸುವುದಕ್ಕೆ ಅದೆಷ್ಟು ವರ್ಷಗಳಿಂದ ವಿರೋಧ? ಯಾಕೆ ವಿರೋಧ ಗೊತ್ತಿದೆ ನಮಗೆ. ಕಲಿಯುಗದಲ್ಲಿ ಶ್ರೀರಾಮರ ನಾಮ ಮಂತ್ರ ಹೊಂದಿದ್ರೆ ಹಿಂದೂ ಸಮಾಜಕ್ಕೆ ರಕ್ಷೆ ಅಂತ ರಾಮದೇವರ ನುಡಿ, ರಾಮ ಭಕ್ತರ ನುಡಿ. ಹಿಂದೂ ಸಮಾಜಕ್ಕೆ ಕಲಿಯುಗದಲ್ಲಿ ರಕ್ಷೆಯೇ ರಾಮನಾಮ. ಹಾಗಾದ್ರೆ ಆ ರಕ್ಷೆಯನ್ನೇ ಕಿತ್ತೊಗೆದದ್ದಾದರೆ, ಹಿಂದೂ ಧರ್ಮಕ್ಕಿರುವ ರಕ್ಷಣೆಯನ್ನೇ ತೆಗೆದದ್ದಾದರೆ ಹಿಂದೂ ಸಮಾಜವನ್ನು ಒಡೆಯಬಹುದು. ಆ ಭಗವಾನಿಗೊಂದು ಪ್ರಶ್ನೆ ಕೇಳ್ತೀನಿ. ಭಗವಾನ್ ಹೇಳಿದ್ನಂತೆ, ನಮ್ಮ ಹಿಂದೂ ನೀತಿಯಲ್ಲಿ ಹಿರಿಯರನ್ನ ಏಕವಚನದಲ್ಲಿ ಹೇಳುವ ಕ್ರಮ ಇಲ್ಲ. ಆದರೆ ಈ ದುಷ್ಟವನ್ನು ಬಹುವಚನದಲ್ಲಿ ಹೇಳಿದ್ರೆ ನಮಗೆ ಪಾಪ ಬಂದಿತ್ತು. ಅವನು ಹೇಳ್ತಾನಂತೆ, ರಾಮ ಹೆಂಡ ಕುಡುಕ. ಈ ಪುಣ್ಯಾತ್ಮ ಭಗವಾನ್ ಸ್ಟೇಟ್ಮೆಂಟ್ ಕೊಟ್ಟದ್ದು ಯಾವಾಗ ಗೊತ್ತಾ? ಬಾರಿಂದ ಬಂದ ನಂತರ. ಈಗ ಸಂಜೆ 6 ಗಂಟೆಯ ನಂತರ ಅಲ್ಲಿ ಹೋಗಿ ನೋಡಿದ್ರೆ ಭಗವಾನ್ ಇರುವುದು ಬಾರಿನಲ್ಲಿ, ಹೆಣ್ಣು ಮಕ್ಕಳ ಸಹವಾಸದಲ್ಲಿ. ಇಂತಹ ದುಷ್ಟ ಭಗವಾನ್ ಶ್ರೀರಾಮಚಂದ್ರನ ಬಗ್ಗೆ ಮಾತನಾಡ್ತಾನಂತೆ. ಎಂತ ಅಸಹ್ಯ ಅಲ್ವಾ? ಎಂತಹ ದುರಂತ ಅಲ್ವಾ? ಭಗವಾನನ ಭಾವಚಿತ್ರ ಕಳೆದ 1 ವರ್ಷದ ಹಿಂದೆ 100 ಭಾವಚಿತ್ರವನ್ನು ಕೊಲಾಜ್ ಮಾಡಿ ಸಾಮಾಜಿಕ ತಾಣದಲ್ಲಿ ಬಿಟ್ಟಿದ್ರು. ಅದರಲ್ಲಿ ಅವರ ಎಲ್ಲ ರಾಸಲೀಲೆಗಳ ರಹಸ್ಯವೇ ಅಡಗಿತ್ತು. ಅಂತಹ ಭಗವಾನ್ ಮಾತಾಡ್ತಾನೆ. ನಿನ್ನೆ ಒಂದು ಚಾನೆಲ್ ಅಲ್ಲಿ ಮಾತಾಡುವಾಗ ಅವನಿಗೆ ಪ್ರಶ್ನೆ ಕೇಳಿದ್ರು ಆಂಕರ್. ಯಾವ ಪ್ರಶ್ನೆಗೂ ಸಮರ್ಪಕ ಉತ್ತರವನ್ನೇ ಕೊಡುವುದಿಲ್ಲ. ಪೂರ್ವಾಗ್ರಹ ಪೀಡಿತನಾಗಿ ಬಗಳಿದ್ದನ್ನೇ ಬಗಳುತ್ತಾನೆ. ಅವನ ಮಾತಿನಲ್ಲಿ ಗೊತ್ತಾಗುತ್ತೆ, ಹಿಂದೂ ಸಮಾಜವನ್ನ ವಿರೋಧಿಸುವ ಮಾತು ಆಡುವುದಕ್ಕೆ ಯಾರೋ ದುಷ್ಟ ನಾಯಿಗಳು ಭಗವಾನ್ ಎನ್ನುವ ಕಾಟು ನಾಯಿಯನ್ನು ಚೂ ಬಿಟ್ಟಿದ್ದಾರೆ. ಅಷ್ಟೇ ಸಿಂಪಲ್ ಇದೆ, ಬಹಳ ಸಿಂಪಲ್. ಅವನಿಗೆ ಬೇರೆ ಏನೋ ಉದ್ಯೋಗ ಇಲ್ಲ. ಇವತ್ತು ರಾಮನ ಬಗ್ಗೆ ಮಾತಾಡಿದ್ಯಾ, ಈಗ 50 ಲಕ್ಷ ತಕೋ. ನಾಳೆ ಕೃಷ್ಣನನ್ನ ಬೈತೀಯಾ, ಈಗ 1 ಕೋಟಿ ತಕೋ. ಕೊಡುವುದಕ್ಕೆ ಮಿಷನರಿಗಳು, ಕೊಡುವುದಕ್ಕೆ ಹಿಂದೂ ವಿರೋಧಿಗಳು ಹಿಂದೆಯಿಂದ ಆಟ ಆಡ್ತಾ ಇದ್ದಾರೆ. ಎದುರಿಗೆ ಬಗಳುವುದಕ್ಕೆ ಭಗವಾನ್ ಎನ್ನುವ ನಾಯಿಯನ್ನು ಚೂ ಬಿಟ್ಟಿದ್ದಾರೆ. ಇಷ್ಟೇ. ನಮಗೆ ತಂತ್ರ ಗೊತ್ತಿದೆ, ಬೊಗಳುವ ನಾಯಿ ಕಚ್ಚುವುದಿಲ್ಲ, ಅದು ಬಗಳುವುದಕ್ಕೆ ಮಾತ್ರ. ಆದರೆ ಈ ಬೊಗಳುವುದನ್ನು ಚೂ ಬಿಟ್ಟ ಹಿಂದೆಯ ತಂತ್ರಗಳಿದ್ದಾವಲ್ಲ, ಅದರ ಬಗ್ಗೆ ಎಚ್ಚರಬೇಕು. ಕೇವಲ ರಾಮನನ್ನು ಒಂದು ಪುಸ್ತಕದ ಮುಖಾಂತರ ಅವಹೇಳನ ಮಾಡಿದ್ದಲ್ಲ ಬಂಧುಗಳೇ. ರಾಮನ ರಾಮ ಮಂದಿರವನ್ನು ಕಟ್ಟುವುದಕ್ಕಾದ ಎಷ್ಟೋ ವರ್ಷಗಳಿಂದ ವಿರೋಧ ಮಾಡ್ತಾ ಇದ್ದಾರಲ್ಲ. ರಾಮಾಯಣದ ಒಂದು ಶ್ಲೋಕವನ್ನು ಹೇಳಿ ಭಗವಾನ್ ಹೇಳ್ತಾನೆ,
ರಾಮ ಹೆಂಡ ಕುಡುಕ, ರಾಮ ಮಾಂಸ ತಿಂದಿದ್ದಾನೆ ಅಂತ. ಅದೇ ಸತ್ಯ ಅಂತ ಆದ್ರೆ ರಾಮಾಯಣದ ಶ್ಲೋಕವನ್ನು ಅವನು ಒಪ್ಪಿದ್ದಾನೆ ಅಂತಾಯ್ತು, ಭಗವಾನ್ ಒಪ್ಪಿದ್ದಾನೆ ಅಂತಾಯ್ತು. ಶ್ಲೋಕವನ್ನು ಒಪ್ಪುವ ಭಗವಾನ್ ರಾಮನನ್ನು ಒಪ್ಪಿದ್ದಾನಂತಾಯ್ತಲ್ಲ. ರಾಮನನ್ನು ಒಪ್ಪಿದ ಭಗವಾನ್ ಅಯೋಧ್ಯೆಯನ್ನು ಒಪ್ಪಲೇಬೇಕಲ್ಲ. ಯಾಕೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಭಗವಾನ್ ಧ್ವನಿ ಎತ್ತುವುದಿಲ್ಲ? ಯಾಕೆ ಅಯೋಧ್ಯೆ ರಾಮ ಮಂದಿರ ಆಗಬೇಕು ಅಂತ ಭಗವಾನ್ ಹೇಳುವುದೇ ಇಲ್ಲ? ರಾಮಾಯಣ ಓದಿದವನಿಗೆ, ರಾಮಾಯಣದ ಶ್ಲೋಕ ಕಲಿತವನಿಗೆ ರಾಮ ಹುಟ್ಟಿದ ಅಯೋಧ್ಯೆಯಲ್ಲಿ ಅಂತ ಗೊತ್ತಿಲ್ವೇನು? ಆ ಅಯೋಧ್ಯೆಯನ್ನು ಮತ್ತೆ ರಾಮ ವಂಶಸ್ಥರಿಗೆ ವಹಿಸುವುದು ತಪ್ಪೇನು? ಹಾಗಾದರೆ ಅದರ ಬಗ್ಗೆ ಧ್ವನಿ ಎತ್ತದಿರುವಾಗ ಆ ಭಗವಾನಿನ ಹಿಂದೆ ಇರುವ ದುಷ್ಟ ಕೃತ್ಯಗಳು ನಮಗೆ ಗೊತ್ತಾಗಬೇಕು, ಆಲೋಚನೆ ಮಾಡಲೇಬೇಕು. ಬಂಧುಗಳ, ಇಂದು ಶ್ರೀರಾಮಚಂದ್ರನ ಮೇಲೆ ಅವಹೇಳನ, ನಾಳೆಯ ದಿನ ಪ್ರತಿಯೊಂದು ದೇವಾಲಯ ದೇವತೆಗಳ ಮೇಲೆ ಅವಹೇಳನ, ತದನಂತರ ಹಿಂದೂ ಸಮಾಜವನ್ನೇ ಜಗಿತಾನೆ, ಒದಿತಾನೆ, ಬಡಿತಾನೆ, ಕುಂದಿಸ್ತಾನೆ. ಇಂತಹ ಬುದ್ಧಿಜೀವಿಗಳ ಒಂದು ಘಟನೆಯನ್ನ ಹಿಂದೂ ವಿರೋಧಿ ಶಕ್ತಿಗಳು ಬೆಳೆಸ್ತಾ ಇದ್ದಾವೆ. ಆಲೋಚಿಸುವುದಿಲ್ಲ. ಇದು ನಮ್ಮ ದೌರ್ಬಲ್ಯ. ಇದು ಏನು ಮಾಡದೆ, ಏನು ತೊಂದರೆ ಆಗದೆ ಕೇರಳಕ್ಕೆ ಕೇರಳ ಹೊತ್ತಿ ಉರಿಯುತ್ತಾ ಇದೆಯಲ್ಲ, ನಮ್ಮ ವಿರೋಧಿಗಳು ನಮ್ಮನ್ನು ಬಡೀತಾ ಇದ್ದಾರಲ್ಲ, ಎಲ್ಲವನ್ನು ಅನುಭವಿಸಿ ನಾವಿನ್ನೂ ಶಾಂತಚಿತ್ತರಾಗಿ ರಸ್ತೆಯ ಬದಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ, ಎಂತ ದುರಂತ ಅಲ್ವಾ? ಮನಸ್ಸು ರೋಸಿ ಹೋಗಿದೆ, ಹೃದಯ ಬೆಂದಿದೆ. ಇದನ್ನು ನಾವು ಪ್ರತಿರೋಧವಾಗಿ ತೋರಿಸುವುದಕ್ಕೆ ಹೊರಟರೆ ಬಹುಸಂಖ್ಯಾತರಾದ ಹಿಂದೂಗಳು ಒಂದೇ ಗಳಿಗೆಯಲ್ಲಿ ಏಕಕಾಲಕ್ಕೆ ಎದ್ದು ವಿರೋಧ ಮಾಡಿದರೆ ಬೇರೆ ಪಂಥವೂ ಸರ್ವನಾಶ ಆಗತ್ತೆ. ಭಗವಾನ್ ಎನ್ನುವ ಭೂಮಿಯಲ್ಲಿ ಹುಟ್ಟಿದ್ದಾನೆ ಎನ್ನುವ ಅಜ್ಞಾಸಮಯವಾಗುತ್ತೆ. ಇದು ಹಿಂದೂ ಶಕ್ತಿ, ಇದು ಹಿಂದೂ ಶಕ್ತಿ. ಆದರೆ ನಾವು ಹೋಗುವುದಿಲ್ಲ. ಯಾಕೆ? ನಮ್ಮ ಸಂಸ್ಕಾರ ಅದನ್ನು ತೋರಿಸಲಿಲ್ಲ. ನಮ್ಮ ಹಿಂದೂಗಳ ಅಹಿಂಸಾವಾದಿಗಳು ಹೇಳಿಕೊಡ್ಲಿಲ್ಲ, ಆದ ಕಾರಣ ಹೋಗಲಿಲ್ಲ. ಈ ಭಗವಾನನ ಹೊಡೆತ ಇವು ಒಂದು ಬದಿಯಲ್ಲಾದರೆ, ಇನ್ನೊಂದು ಬದಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮೇಲೆಯೇ ದಾಳಿ. ಅಯ್ಯಪ್ಪ ಸ್ವಾಮಿಯ ಮೇಲೆಯೇ ದಾಳಿ. ಹಿಂದೂ ಸಮುದಾಯ ಇವತ್ತಿಗೆವರೆಗೆ ಬದುಕಿದ್ದು ನಂಬಿಕೆಯ ಆಧಾರದಲ್ಲಿ. ಹೆತ್ತವಳು ನಮ್ಮ ತಾಯಿ, ಆಕೆ ಹೆತ್ತದ್ದು ಅಂತ ನಮ್ಗೆ ಗೊತ್ತು. ಹೊತ್ತವನು ನಮ್ಮ ತಂದೆ, ಅವನೇ ನಮ್ಮ ತಂದೆ ಅಂತ ನಂಬಿದ್ದು ತಾಯಿ ಹೇಳಿದ ಮಾತಿನಿಂದ. ತಾಯಿ ನಮಗೆ ತೋರಿಸಿದ್ರು ಇವ ನಿನ್ನ ತಂದೆ ಅಂತ. ಯಾವ ಮಗನು ಯಾವ ಮಗಳು DNA ಟೆಸ್ಟಿಗೆ ಹೋಗ್ಲಿಲ್ಲ, ಅವನೇ ತಂದೆ ಅಂತ ಏನು ದಾಖಲೆ ಅಂತ ಕೇಳಲಿಲ್ಲ. ತಾಯಿ ಹೇಳಿದ ಮಾತಿನಲ್ಲಿ ನಂಬಿಕೆ. ಇದುವೇ ಭಾರತೀಯರು ನಂಬಿಕೆಯ ಆಧಾರದಲ್ಲಿ ನಾವು ಬದುಕುತ್ತಾ ಇರುವುದು. ಆದರೆ ಈ ದಿನ ನಂಬಿಕೆಯ ಮೇಲೆಯೇ ಆಘಾತ. ಶಬರಿಮಲೆಗೆ ಋತುಸ್ನಾತೆಯರಾಗುವ ಹೆಂಗಸರು ಹೋಗಬಾರದು, ನಿಯಮ ಇದು. ಯಾಕೆ ಹೋಗಬಾರದು? ಹೋದ್ರೆ ಏನಾಗತ್ತೆ, ಹೋಗದ್ದರಲ್ಲಿ ಏನಾಯಿತು, ಹೋಗದಿದ್ದರೆ ಏನಿಲ್ಲ ಪ್ರಶ್ನೆ ಮಾಡುವಾಗಿಲ್ಲ. ಅದು ನಂಬಿಕೆ. ಅದು ಹಿಂದೂ ಧರ್ಮದಲ್ಲಿಯೂ ನಂಬಿಕೆ ಇದೆ, ಇನ್ನೊಂದು ಪಂಥಗಳಲ್ಲಿಯೂ ಅವರದ್ದೇ ಆದ ಪಂಥೀಯ ನಂಬಿಕೆಗಳಿದ್ದಾವೆ. ಆ ಪಂಥಗಳ ನಂಬಿಕೆಗಳಿಗೆ ಗೌರವಿಸುತ್ತೆ ಸಮುದಾಯ. ಆ ಪಂಥದ ನಂಬಿಕೆಗಳನ್ನ ವಿರೋಧಿಸುವುದಿಲ್ಲ ಈ ಸರ್ಕಾರ. ಆ ಪಂಥದ ನಂಬಿಕೆಗಳನ್ನ ಪ್ರಶ್ನೆ ಮಾಡುವುದಿಲ್ಲ ಸರ್ಕಾರ. ಹಿಂದೂ ಸಮಾಜದ ಮೇಲೆ ಪ್ರಶ್ನೆ. ಯಾಕೆ ಪ್ರಶ್ನೆ? ಹಿಂದೂಗಳು ಮಾತನಾಡುವುದಿಲ್ಲ, ಹಿಂದೂಗಳು ಕೇಳುವುದಿಲ್ಲ, ಹೇಳಿದ್ದನ್ನೆಲ್ಲ ಹೇಳಿಸಿಕೊಳ್ತಾರೆ. ಒಂದೆರಡು ಕಡೆಗಳಲ್ಲಿ ನಮ್ಮಂತಹ ಸ್ವಾಭಿಮಾನಿ ಹಿಂದೂಗಳು ಈ ರೀತಿಯಾಗಿ ತಮಗೆ ಆದ ನೋವನ್ನು ತೋರಿಸ್ತಾರೆ ಹೊರತು, ಇಲ್ಲಿ ಕೂಡ ಈ ಬೀರಿಯಲ್ಲಿ ಕೂಡ ಎಷ್ಟು ಹಿಂದೂ ಮನೆಗಳಿದ್ದಾವೆ, ಎಷ್ಟು ಮನೆಗಳಿಂದ ಎಷ್ಟು ಜನ ಬಂದಿದ್ದಾರೆ ಪ್ರಶ್ನೆ ಮಾಡಿ. ಸುತ್ತಮುತ್ತಲ ಎಷ್ಟು ಅಂಗಡಿಗಳಿದ್ದಾವೆ, ಎಷ್ಟು ಜನ ಬಂದ್ ಮಾಡಿ ಬಂದಿದ್ದಾರೆ ಪ್ರಶ್ನೆ ಮಾಡಿ. ಹಾಗಾದರೆ ರಾಮನ ಅಸ್ತಿತ್ವ, ಅಯ್ಯಪ್ಪನ ಅಸ್ತಿತ್ವ. ರಾಮನ ಅಸ್ತಿತ್ವ ಬೇಕಾದದ್ದು ಸಂಘ ಪರಿವಾರದವರಿಗೆ, ಅಯ್ಯಪ್ಪನ ಅಸ್ತಿತ್ವ ಬೇಕಾದ್ದು ಮಾಲಾಧಾರಿಗಳಿಗೇನು? ಬೇರೆ ಯಾರಿಗೂ ಬೇಡವೇನು? ಪ್ರಶ್ನೆ ಮಾಡಲೇಬೇಕು, ಆಲೋಚಿಸಲೇಬೇಕು.
ನಿನ್ನೆಯ ದಿನ ಕೇರಳದಲ್ಲಿ ಅಯ್ಯಪ್ಪ ಭಕ್ತರ ಬೀರಿಗೆ ಮಾರಕಾಯುಧವನ್ನು ಹಿಡಿದು ಹೋಗಿ ತಾರಾಮಾರ ಬಡಿದ್ರಂತೆ. ಸಂತೋಷ ಹೇಳಿದ್ರೆ ಇವತ್ತು ನಮ್ಮ ಮಂಗಳೂರಿನಲ್ಲಿ ಬಂದು ಆ ಪೆಟ್ಟು ತಿಂದ ಅಯ್ಯಪ್ಪ ವೃತಧಾರಿಗಳೇ ಅಡ್ಮಿಟ್ ಆಗಿದ್ದಾರೆ. ಈ ರೀತಿ ಅಲ್ಲಿ ಆಗುತ್ತಾ ಇದೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಿಂದಲೂ ನಾವು ಅಯ್ಯಪ್ಪ ಮಾಲಾಧಾರಿಗಳಿದ್ದೀವಿ. ನಾಳೆಯ ದಿನ ಹೋಗಬೇಕು. ಹೋಗುವಾಗ ನಮ್ಮ ಮೇಲೆಯೂ ಇದೇ ರೀತಿ ಆಗಲಿಕ್ಕಿಲ್ಲ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಇಷ್ಟು ಗಂಭೀರತೆಯನ್ನು ಇಟ್ಟುಕೊಂಡು ಕೂಡ ಚಳಿಗೆ ಸ್ವೆಟರ್ ಹಾಕಿ ರಗ್ಗು ಹೊಡೆದು ಮಲಗತ್ತಲ್ಲ ಸಮಾಜ. ಏನು ಹೇಳಬೇಕ್ರಿ ಸಮಾಜಕ್ಕೆ? ಆಲೋಚಿಸುವುದಿಲ್ಲ, ಗಂಭೀರತೆಯನ್ನು ಆಲೋಚಿಸುವುದಿಲ್ಲ. ನಿನ್ನ ದುಷ್ಟವನ್ನು ಬೀರಿಗೆ ಹೋಗಿ ಬರೆದಿದ್ದಾನೆ, ನಾಳೆ ಅದೇ ದುಷ್ಟನ ದುಷ್ಟ ಕೈಗಳು ನಮ್ಮ ಮನೆಗೆ ಬಂದು ನಮ್ಮ ಹೆಂಗಸರ ಸೆರಗು ಸೆಳೆಯುತ್ತೆ. ಸೆರಗು ಸೆಳೆಯುತ್ತೆ. ಗಂಭೀರವಾಗಿ ಆಲೋಚಿಸಬೇಕು. ನಾಳೆಯ ದಿನ ನನ್ನ ಅಕ್ಕ ನನ್ನ ತಂಗಿ ರಾಜ ಹೆದ್ದಾರಿಯಲ್ಲಿ ನಡೆಯಬೇಕಾದರೆ ನಾನೇ ರೊಚ್ಚಿಗೆದ್ದು ಬೀದಿಗಿಳಿಯಬೇಕು. ಅನಿವಾರ್ಯತೆ. ಆಲೋಚಿಸಲೇಬೇಕು. ಶಬರಿಮಲೆಯ ನಿಯಮವನ್ನು ಮೀರಬಹುದು ಅಂತ ಬುದ್ಧಿಜೀವಿಗಳು ಹೇಳಿದರು. ಶಬರಿಮಲೆಯ ನಿಯಮವನ್ನು ಮೀರುವುದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತು. ಹಾಗಾದರೆ ಇನ್ನೊಂದು ಪಂಥದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡುವುದಿಲ್ಲ, ರಾಜ್ಯ ಸರ್ಕಾರವು ಪ್ರಶ್ನಿಸುವುದಿಲ್ವಲ್ಲ? ಮೊನ್ನೆ ಒಂದು ಮಾನವ ಸಂಕಲ ಮಾಡಿದ್ರಂತೆ. ಶಬರಿಮಲೆಗೆ ಮಹಿಳೆಯರು ಹೋಗಬೇಕು ಅಂತ ಒಂದು ಸಂಕಲೆ, ಒಂದು ಪ್ರತಿಭಟನೆ. ಅದರಲ್ಲಿ ಇದ್ದದ್ದು ಯಾರು ಅಂದ್ರೆ, ಯಾವ ಪಂಥದಲ್ಲಿ ಹೆಣ್ಣು ಮಕ್ಕಳು ತನ್ನ ಮುಖವನ್ನೇ ತೋರಿಸಬಾರದು, ಯಾವ ಪಂಥದಲ್ಲಿ ಹೆಣ್ಣು ಮಕ್ಕಳು ಗಂಡಸರಿರುವಲ್ಲಿ ಹೋಗಬಾರದು, ಯಾವ ಪಂಥದಲ್ಲಿ ಆರಾಧ್ಯ ಕೇಂದ್ರಕ್ಕೆ ಗಂಡಸರೊಂದಿಗೆ ಹೆಂಗಸರು ಹೋಗಬಾರದು, ಆ ಪಂಥದ ಮಹಿಳೆಯರು ಮುಖ ತೋರಿಸದ ಮಾನವ ಸಂಕಲೆ ಮಾಡಿದ್ರು. ಎಂತಹ ನಾಚಿಕೆ ಅಲ್ವಾ ಇದು? ಅದೇ ಯಾಕಂದ್ರೆ ನಾಳೆಯ ದಿನ ನಿಮ್ಮ ಮುಖವನ್ನು ತೋರಿಸಿ ನಿಮ್ಮ ಆರಾಧ್ಯ ಕೇಂದ್ರಕ್ಕೆ ನಿಮ್ಮ ಗಂಡನೊಂದಿಗೆ ಹೋಗುವ ಪವರ್ ನಿಮಗಿದೆಯೇನು? ಇಲ್ಲವೇ ಇಲ್ಲ. ಅವರು ಅಯ್ಯಪ್ಪನ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಅವರು ನಮ್ಮ ಬಗ್ಗೆ ಕಾಳಜಿ ತೋರಿಸ್ತಾರೆ. ಈವರೆಗೆ ನಮ್ಮ ವಿರೋಧವಾಗಿ ಮಾತನಾಡಿದ ಎಲ್ಲ ನಾಯಿಗಳು ಅವರು ಒಂದು ದಿವಸವೂ ದೇವಸ್ಥಾನಕ್ಕೆ ಹೋದವರಲ್ಲ, ಒಂದು ದಿವಸವೂ ಅಯ್ಯಪ್ಪನ ಮಾಲಾಧಾರಣ ಮಾಡಿದವರಲ್ಲ. ವ್ರತಾಚರಣೆ ಎನ್ನುವ ಸಬ್ಜೆಕ್ಟೇ ಅವರಿಗೆ ಗೊತ್ತಿಲ್ಲ. 24 ಗಂಟೆ ಉಣ್ಣುವುದು, 24 ಗಂಟೆ ಮಾಂಸ ತಿನ್ನುವುದು, ಇಷ್ಟನ್ನೇ ಮಾಡಿಕೊಂಡು ಬಂದವರು ಅಯ್ಯಪ್ಪ ವೃತಧಾರಿಗಳ ಬಗ್ಗೆ ಪ್ರಶ್ನೆ ಮಾಡ್ತಾರಂತೆ. ಎಂತಹ ಅವಸ್ಥೆ ಇದು! ಇದನ್ನೆಲ್ಲ ಕೇಳುವುದಕ್ಕೆ ಹೋದರೆ, ಅರೇ ನಮ್ಮ ಭೂಮಿಯಲ್ಲಿ ನಮಗೆ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ ಅಂತ ಬಾಯಿ ಬಡಿದರೆ ನಮ್ಮ ಮೇಲೆ ಮೊಕದ್ದಮೆ, ನಮ್ಮ ಮೇಲೆ ಕೇಸು. ಭಗವಾನಿನಂತಹ ದುಷ್ಟನಾಯಿ ಏನು ಬಗಳಿದರು, ಮಂಗಳೂರಿನಲ್ಲಿ ಅವನ ಮೇಲೆ ಕೇಸು ಕೊಟ್ಟರು, ಅವನನ್ನು ಬಂಧಿಸುವುದಿಲ್ಲ. ಬದಲಾಗಿ ಇವತ್ತು ಗೊತ್ತಾಯಿತು, ಅವನ ರಕ್ಷಣೆಗೆ ದಿವಸವೊಂದಕ್ಕೆ ಅದು ಎಷ್ಟೋ ಲಕ್ಷವನ್ನು ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆಯಂತೆ ಅವನ ರಕ್ಷಣೆಗೆ. ದೇಶ ವಿರೋಧಿ ಹೇಳಿಕೆಯನ್ನು ಕೊಡಬಹುದು, ಹೇಳಿಕೆಯನ್ನು ಕೊಟ್ಟ ನಂತರ ದೇಶ ವಿರೋಧಿಗೆ, ಧರ್ಮ ವಿರೋಧಿಗೆ ಅಲ್ಲಿ ಬೆಂಗಾವಲಾಗಿ ಒಂದು ಇಲಾಖೆಯನ್ನು ಕೊಡಿಸುವುದು ಯಾವ ನ್ಯಾಯ? ನಾವು ಪ್ರತಿಭಟನೆ ಮಾಡಿದರೆ ಇದಕ್ಕೆ ರಾಜಕೀಯ ಬಣ್ಣವನ್ನು ಹಚ್ಚುತ್ತಾರೆ. ಹೇಳಿದವರು ಎಷ್ಟೋ ಜನ ಇರ್ಬೋದು, ಎಲ್ಲಂಜಿ ಓಟು ಬತ್ತು ನಿತ್ಯ ಮಾತ ಲಕ್ಕೊಂದ, ಇಂದು ಓಟುಗು ಬೋಡಾತು ಲಕ್ಕೊನ್ನೆ ಅತ್ತ ಅಣ್ಣನ ಕೆಳೆ, ಇಂದು ಜೀವಗೂ ಬೋಡಾತು ಲಕ್ಕೊನ್ನೆ, ಇಂದು ಆತ್ಮವಿಶ್ವಾಸದ ಬೋಡಾತು ಲಕ್ಕನ್ನೆ, ಎಲ್ಲ ತನಿಗೆ ಏನಾಗ್ತ ಬದುಕೊಳ್ಳುತ್ತ ಇಕ್ಕು ಬೋಡಾತು ಲಕ್ಕನ್ನೆ. ಬದುಕುವುದಕ್ಕೆ ನೀರು ಹೇಗೆ ಮುಖ್ಯವೋ, ಜೀವಿಸುವುದಕ್ಕೆ ಗಾಳಿ ಹೇಗೆ ಮುಖ್ಯವೋ, ಹಿಂದುವಿನ ಬದುಕುಗೆ ಹಿಂದುತ್ವ ಎನ್ನುವುದು ಮುಖ್ಯವೇ. ಹಿಂದುತ್ವದ ಉಳಿವಿಗಾಗಿ, ಹಿಂದುತ್ವದ ಜೀವಕ್ಕಾಗಿ, ಹಿಂದುತ್ವದ ಅಸ್ತಿತ್ವಕ್ಕಾಗಿ ನಾವು ಮಾಡುವ ಪ್ರತಿಭಟನೆ ಯಾವುದೇ ರಾಜಕೀಯ ಬಣ್ಣಕ್ಕಲ್ಲ. ಯಾವ ರಾಜಕೀಯ ಪುಟಾರಿಗಳನ್ನೂ ನಂಬುವುದಿಲ್ಲ. ರಾಜಕೀಯದವರಿಗೆ ರಾಮನ್ ಬಗ್ಗೆ ಎಷ್ಟು ಗೊತ್ತು, ಹನುಮನ್ ಬಗ್ಗೆ ಎಷ್ಟು ಗೊತ್ತಿಲ್ಲ. ದೇಶ ಪ್ರೇಮಿಗಳ ಬಗ್ಗೆ, ಕ್ರಾಂತಿಕಾರಿಗಳ ಬಗ್ಗೆ ಎಷ್ಟು ಗೊತ್ತಿಲ್ಲ. ಎಲ್ಲಿವರೆಗೆ ತಲುಪಿದೆ ಅಂದ್ರೆ, ಕೇಶವ ಬಲಿರಾಮ ಹೆಡ್ಗೇವಾರ್ ಯಾರು ನನಗೆ ಗೊತ್ತಿಲ್ಲ, ಶಿವಾಜಿ ಮಹಾರಾಜ್ ಯಾರು ನನಗೆ ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದ
ಮಾಡ್ತಿಲ್ಲ ಅಂತ ಹೇಳುವ ರಾಜಕಾರಣಿಗಳವರೆಗೆ ತಲುಪಿಟ್ಟೆವು. ಅವರನ್ನು ತಾಯಿ ಅಂತ ನೋಡುದು. ನಾವು ಯಾರ ಮೇಲೆಲ್ಲ ಗೌರವ ನಂಬಿಕೆಯನ್ನು ಇಟ್ಟೆವೋ ಅದನ್ನೆಲ್ಲ ದುರ್ಬಲಗೊಳಿಸುವಂತಹ ಷಡ್ಯಂತ್ರ ನಡೆಯಿತು ಬಂಧುಗಳೇ. ಬೀದಿ ಬೀದಿಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಅಕ್ರಮ ಗೋಸಾಗಾಟ ನಡೀತಾ ಇದೆ. ಅಕ್ರಮ ಕಸಾಯಿಖಾನೆಗಳು ನಮ್ಮ ಗ್ರಾಮದಲ್ಲ, ನಮ್ಮ ಮನೆಯ ಹತ್ತಿರವೇ ನಡೀತಾ ಇದೆ. ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಬಂದರೂ ನಾವು ಮಾತಾಡುವುದಿಲ್ಲ. ಯಾಕೆ? ಆಯೆ ಕಡಪಾಡು ಆಯೆ ತಿನ್ನಾಡು ನಮಕ್ಕು ದಾನೆ. ಇದು ದುರಂತ. ಹತ್ತಿರದಲ್ಲಿ ಗೋವು ಕಡಿಯುವುದನ್ನು ನೋಡಿಕೊಂಡು ನಾವು ಕುಳಿತಿದ್ದೇವೆ ಅಂತಾದರೆ ನಾಳೆ ನಮ್ಮ ಮನೆಗೆ ಬಂದು ಸೊರಗು ಎಳೆಯುವಾಗಲೂ ನಾವು ನೋಡಿಕೊಳ್ಳಬೇಕಾದೀತು. ಎಚ್ಚರ. ಇದನ್ನೆಲ್ಲ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ನಾವು ಕೋಮುವಾದಿಗಳಾಗ್ತೀವಿ. ನಮ್ಮದು ಕೇಸರೀಕರಣವಾಗತ್ತೆ. ಕೊಡಗಿನಲ್ಲಿ ಒಬ್ಬ ರಾಜಕಾರಣಿ ಇನ್ನೊಂದು ಪಂಚದ ಬಗ್ಗೆ ಪ್ರಶ್ನೆ ಮಾಡಿದ. ಒಬ್ಬ ಪತ್ರಿಕೋದ್ಯಮಿ. ಅವನಿಗೆ ಎಂತ ಹಿಂಸೆ ಕೊಟ್ಟರು ಅಂತ ನಮಗೆ ಗೊತ್ತಿದೆ. ಅದೇ ಬದಲಾಗಿ ಹಿಂದೂ ಧರ್ಮದ ಮೇಲೆ ಪ್ರಶ್ನೆ ಮಾಡಿದಾಗ ಯಾವ ಹಿಂಸೆಯೂ ಇಲ್ಲ, ಕೊಟ್ಟ ಕೇಸಿಗೂ ಬೆಲೆ ಇಲ್ಲ. ಎಂತ ದುರಂತ ಇದು. ಆ ಪಂಥದವರಿಗೆ ಒಂದು ಲಾ, ನಮಗೊಂದು ಲಾ. ಅವರದಲ್ಲಿ ಆ ಲಾ ಪ್ರಕಾರ ಏನು ಮಾಡಬಹುದು, ನಮ್ಮ ಲಾ ಪ್ರಕಾರ ಏನು ಮಾಡಬಾರದು. ಇದೆಲ್ಲ ದುರಂತಗಳು. ಹಿಂದೂ ಸಮಾಜವನ್ನು ಒಡೆಯುವ, ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವ ಇದೆಲ್ಲ ಒಂದೊಂದು ಸಂಗತಿಗಳು. ಮೊನ್ನೆ ಒಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿದವನೇ ಹೇಳಿದ್ನಂತೆ, ಅಯೋಧ್ಯೆಯಲ್ಲಿ ಒಂದು ಇಟ್ಟಿಗೆಯನ್ನು ಹೇಗಿಡ್ತಾರೆ, ಹೇಗೆ ರಾಮ ಮಂದಿರ ಕಟ್ತಾರೆ ಅಂತ. ಅರೆ, ನಾಳೆಯ ದಿನ ಅವನಿಗೊಂದು ಎಚ್ಚರ ಕೊಡ್ತೇನೆ. ನಾಳೆಯ ದಿನ ನಿನ್ನ ಮಗನ ಕೊರಳು ಪಟ್ಟಿ ಹಿಡಿದು ಕೇಳ್ತಾನೆ, ನೀನು ಹೇಗೆ ಬದುಕುತ್ತಿ, ನಾನು ಅನ್ನ ಕೊಡದಿದ್ರೆ, ಅಪ್ಪ ನೀನು ಹೇಗೆ ಬದುಕುತ್ತಿ, ನಾನು ನೀರು ಕೊಡದಿದ್ರೆ ಅಂತ ಕೇಳಿದ್ರೆ ನೀನು ಇದೇ ಭಾರತೀಯ ಮಣ್ಣು ತಿಂದು ಸಾಯ್ಬೇಕಾದಿತ್ತು ಮಗನೇ, ಮಣ್ಣು ತಿಂದು ಸಾಯ್ಬೇಕಾದಿತ್ತು. ಹಿಂದುತ್ವದ ಬಗ್ಗೆ ಕಣಕಬೇಡ, ಹಿಂದೂ ವಿರೋಧಿ ಸ್ಟೇಟ್ಮೆಂಟ್ ಕೊಡಬೇಡ. ಕೊಡುವವರಿಗೆ ಎಚ್ಚರ. ದಿವಸಕ್ಕೊಂದು ನಾಯಿ ಬಗಳ್ತಾ ಇದೆ. ದಿವಸಕ್ಕೊಬ್ಬರು ಹಿಂದುತ್ವದ ವಿರೋಧವನ್ನು ಮಾತಾಡ್ತಾ ಇದ್ದಾರೆ. ನಾವು ಮಾತ್ರ ನನ್ನದು, ನಮ್ಮದು, ನಮ್ಮ ಮನೆ, ನಮ್ಮ ಮಕ್ಕಳು, ನಮ್ಮ ಸಂಸಾರ ಅಂತ ನೋಡಿಕೊಂಡು ಕುಳಿತುಕೊಳ್ತಾ ಇದ್ದೀವ. ಇಲ್ಲ ಅಂತ ಇಂದಿನ ದಿನ ನಾವು ಇಲ್ಲಿ ತೋರಿಸಿಕೊಟ್ಟಿದ್ದೀವಿ. ರಾಮಚಂದ್ರನ ಮೇಲೆ ಬೈದದ್ದಕ್ಕೆ, ರಾಮಚಂದ್ರನ ಅವಹೇಳನಕ್ಕೆ ಇಂದು ಇಷ್ಟು ಹಿಂದೂ ಹುಲಿಗಳು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಬೀದಿಯಲ್ಲಿ ಸೇರಿದ್ದೀವಿ ಅಂತ ಆದರೆ ಇದು ರಾಮಚಂದ್ರನ ಮೇಲೆ ಇಟ್ಟಂತಹ ಭಕ್ತಿ. ಈ ಭಕ್ತಿ ಹೋರಾಟವಾಗಿ ಮತ್ತೊಂದು ಬೀದಿಗೆ ಇಳಿಬಾರದು ಅಂತ ಆದರೆ, ಇದೇ ಭಕ್ತಿ ಇಂದಿನ ದಿನ ಈ ಒಳ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದೆ, ನಾಳೆ ದಿನ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆಗೆ ಇಳಿಬಾರದು ಅಂತ ಆದರೆ ರಾಜ್ಯ ಸರ್ಕಾರ ಆಲೋಚನೆ ಮಾಡಬೇಕು. ಇದು ರಾಜ್ಯದ ಸಂಗತಿ. ನಿನ್ನೆ ಒಬ್ಬ ನಮ್ಮ ಕರಾವಳಿಯ ಗಂಡುಗಲಿ ಮಾನ್ಯ ಯುಟಿ ಖಾದರ್ ಅವರು ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾರಂತೆ, ಇದಕ್ಕೆ ಮೋದಿಯವರು ಮಧ್ಯ ಪ್ರವೇಶಿಸಬೇಕು. ಎಂತ ದುರಂತ ಅಂತ ನನಗೆ ಗೊತ್ತಾಗೋದಿಲ್ಲ. ನೆಲ ಬಂದರೂ ಮೋದಿ ಬರಲಿ, ಪೆಟ್ಟಾದರೂ ಮೋದಿ ಬರಲಿ, ಅಯ್ಯಪ್ಪನ ಪ್ರಕರಣ ಆದರೂ ಮೋದಿ ನೋಡ್ಲಿ, ಏನಾದ್ರೂ ಮೋದಿ ನೋಡ್ಬೇಕು ಅಂದ್ರೆ ಇವನು ಯಾಕೆ ಇಲ್ಲಿ, ಇವನು ಯಾಕಿರೋದಿಲ್ಲಿ ಕೇಳಿಕೋಗ್ಲಿಕ್ಕೆ ಗೊತ್ತಿಲ್ಲ. ಮೊಕದ್ದಮೆ ಇದೇ ಪ್ರಶ್ನೆ ಕೇಳಿದ್ದಕ್ಕಾಗಿ ನಾಳೆಯ ದಿನ ಮೊಕದ್ದಮೆ ಬಿದ್ದಿತ್ತು. ಇದು ದುರಂತ. ಮೋದಿ ಅವರು ಕೇಳೋದಿಲ್ಲ ಅಂತ ಅಲ್ಲ. ಹಾಗಾದ್ರೆ ರಾಜ್ಯ ಸರ್ಕಾರ ಯಾಕೆ ಸ್ವಾಮಿ? ರಾಜ್ಯ ಸರ್ಕಾರಕ್ಕೆ ಏನು ಕೆಲಸ? ಎಲ್ಲವನ್ನು ಕೇಂದ್ರ ಸರ್ಕಾರವೇ ನೋಡಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಇದು ಮತ್ತು ಇದು ಇಷ್ಟೆಯೇ ಅಲ್ಲ? ಈ ಅವಹೇಳನಗಳಿಷ್ಟೆಯೇ ಅಲ್ಲ? ಈ ದುಷ್ಟವನ್ನು ಸಾಕುವುದೇ ಕೆಲಸವೇ? ಪ್ರಶ್ನಿಸಬೇಕಲ್ಲ. ಮತ್ತೊಬ್ಬ ಮಹಾತ್ಮ ಪಿಣರಾಯಿ ವಿಜಯನ್, ಪಿಣರಾಯಿ ಅಲ್ಲ ಪಿಣರಾಯಿ ವಿಜಯನ್. ಎಂಥ ವಿಜಯನ್ನೋ ಆಶ್ಚರ್ಯ ಕಾಣುತ್ತೆ. ಹೋದಲ್ಲೆಲ್ಲ ಬೋಲ್ಡೇ ಆದವನಿಗೆ ವಿಜಯ ಸಿಕ್ಕಲಿಲ್ಲ. ಮಂಗಳೂರಿನಲ್ಲಿ ಹೆದರು ಪಕ್ಕವಾಗಿ ಬಂದ, ಅದೇ ರೀತಿ ಓಡಿದ, ಅದೆಷ್ಟೋ ವಿರೋಧಗಳು ಬಂತು. ಮೊನ್ನೆ ಶಬರಿಮಲೆಗೆ ತಾಯಂದಿರನ್ನು ಕಳುಹಿಸಲೇಬೇಕು ಅಂತ ಹಿಂದಿನ ಬಾಗಿಲಿನಲ್ಲಿ ಮುಸುಕು ಹಾಕಿ ಕಳುಹಿಸಿದ. ಅಲ್ಲಿಗೆ ಹೋದ ಎರಡು ತಾಯಂದಿರ ಫೋಟೋ ಬಂದಿತ್ತಲ್ಲ,
ನಮ್ಮ ಜಾತ್ರೆಗಳಲ್ಲೆಲ್ಲ ಸರ ಕದ್ದವರನ್ನೆಂದು ಫೋಟೋ ತೆಗೆದಿರ್ತಾರಲ್ಲ, ಆ ರೀತಿ ಬಂದಿತ್ತು ಸ್ವಾಮಿ. ಇವರಿಗೂ ಆಗುವ ದುರಾವಸ್ಥೆಯೇ. ಅವರ ಹಣೆ ಬರಗಳು ಬಟ್ಟಬಾರಾಯ್ತಲ್ಲ. 2 ದಿವಸದಿಂದ ಹೊಸ ವರ್ಷ ಆಚರಣೆಯನ್ನು ಪಬ್ಬಿನಲ್ಲಿ ಮಾಡಿ ಲೇಡೀಸ್ ಬಾರಿನಲ್ಲಿ ಆಚರಿಸಿ ಶಬರಿಮಲೆಗೆ ಹೋದ್ರಂತೆ. ಮತ್ತೊಬ್ಬ ರಾಜಕಾರಣಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಇಲ್ಲ ಅವರು ವೃತಧಾರಿಗಳಾಗಿ ಹೋಗಿದ್ದಾರೆ. ಎಲ್ಲಿ ಪಬ್ಬಿನಲ್ಲೋ ವೃತ, ಎಲ್ಲಿ ಲೇಡೀಸ್ ಬಾರಿನಲ್ಲಿಯೋ ವೃತ. ಹಾಗಾದರೆ ಹಿಂದೂ ಸಂಸ್ಕಾರವನ್ನು ಒಡೆಯಬೇಕು, ಹಿಂದೂ ಸಂಸ್ಕೃತಿಯನ್ನು ಒಡೆಯಬೇಕು, ಛಿದ್ರಗೊಳಿಸಬೇಕು ಎನ್ನುವ ನಿಮ್ಮ ಷಡ್ಯಂತರ ಇಲ್ಲಿ ಬಯಲಾಗುತ್ತದಲ್ಲ. ಯಾವುದನ್ನು ಮಾಡಬಾರದು ಅದನ್ನು ಮಾಡಿಸುವುದಷ್ಟೇ ಪಿಣರಾಯಿ ವಿಜಯನ್ನಿನ ಷಡ್ಯಂತರ. ಯಾವುದು ಹಿಂದೂ ವಿರೋಧಿ ಚಟುವಟಿಕೆ ಇದೆಯೋ ಅದನ್ನೇ ಮಾಡುವುದು ಅವನ ಷಡ್ಯಂತರ. ಅದಕ್ಕೆಲ್ಲ ನಾವು ತಲೆ ಕಟ್ಟದ್ದಾದರೆ ನಿನ್ನೆ ಕೇರಳದಲ್ಲಿ ಆದಂತಹ ಘಟನೆ ಮತ್ತೆ ಮಂಗಳೂರಿನಲ್ಲಿಯೂ ನಡೆಯುತ್ತೆ. ಆಲೋಚಿಸಲೇಬೇಕು. ಇನ್ನು 1 ವರ್ಷದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತೀವಿ. ಇದು ನಮ್ಮ ಮನಸ್ಸು, ಇದು ನಮ್ಮ ಹೃದಯದ ಭಾವನೆ. ಅದಕ್ಕೆ ವಿರೋಧ ಬರುವುದಕ್ಕೆ ಅದು ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ವಿರೋಧಿಸಿದವರು ಒಮ್ಮೆ ಆಲೋಚಿಸಬೇಕು. ಏನೂ ಇಲ್ಲದೆ ರಾಮ ದರ್ಶನಕ್ಕೆ ಹೋದವರು, ಒಂದು ಅಕ್ರಮ ಕಟ್ಟಡವನ್ನು ಅಂದು ನಾವು ಒಡೆದವರು ಅದೇ ಸಂತಾನದ ಯುವಕರಲ್ಲೇ ನಾವು. ಅಂದು ಒಡೆದವರಿಗೆ ಇಂದು ಕಟ್ಟುವುದು ಕಷ್ಟವೇನು? ಅಂದು ನಿರ್ಮೂಲ ಮಾಡಿದವರಿಗೆ ಇಂದು ಉದಯ ಮಾಡುವುದು ಕಷ್ಟವೇನು? ನಾವು ಮನಸ್ಸು ಮಾಡಿದರೆ ಕಷ್ಟ ಅಲ್ಲ, ಅಂಥದ್ದಕ್ಕೆ ನೀವು ಆಸ್ಪದ ಕೊಡಬೇಡಿ. ನಮ್ಮ ಶ್ರೀರಾಮಚಂದ್ರ ಹುಟ್ಟಿದ ಭೂಮಿಯನ್ನು ಪಾಲು ಮಾಡಿದ ಕೋರ್ಟಿಗೆ ನಾವು ವಿರೋಧ ಬರಲಿಲ್ಲ. ನಾವು ಎಲ್ಲಿಯಾದರೂ ಪ್ರತಿಭಟನೆ ಮಾಡಿದ್ವ? ನಾವು ಎಲ್ಲಾದರೂ ವಿರೋಧ ಮಾತಾಡಿದ್ವ? ನಮ್ಮ ರಾಮ ಜನ್ಮಭೂಮಿ ನಮಗೆ ಗೊತ್ತಿದೆ, ನಾವು ಎಲ್ಲೂ ಕೇಳಲಿಲ್ಲ. ಆದರೆ ಅವರಿಗೆ ಧರ್ಮಕ್ಕೆ ಸಿಕ್ಕಿತ್ತಲ್ಲ ಜಾಗ, ಅವರು ದಿನಾಲೂ ಪ್ರಶ್ನೆ ಮಾಡಿದ್ರು. ನಮಗೆ ಕಡಿಮೆ ಆಯಿತು, ನಮಗೆ ಕಡಿಮೆ ಆಯಿತು. ಎಂಥದ್ದು ಅಂತ? ಅಯೋಧ್ಯೆ ಕೊಡಿ ಸ್ವಾಮಿ, ಕಾಶಿ ಕೊಡಿ ಸ್ವಾಮಿ, ಮಥುರಾ ಕೊಡಿ ಸ್ವಾಮಿ. ನಮ್ಮ ದೇವರ ಹುಟ್ಟಿದ ಜಾಗವನ್ನು ನಾವೇ ಕೈ ಹಿಡಿದು ಭಿಕ್ಷೆ ಬೇಡುವ ಪರಿಸ್ಥಿತಿ ಹಿಂದೂ ನಾಡಿನಲ್ಲಿ ಹಿಂದೂಗಳಿಗೆ. ಆದರೂ ನಾವು ಆಲೋಚಿಸುವುದಿಲ್ಲ, ರಾಜಕಾರಣಿಗಳು ಯೋಚನೆಯೇ ಮಾಡುವುದಿಲ್ಲ. ದುರಂತ ಇದು. ಬಂಧುಗಳೇ, ಸಮಯ ಮೀರ್ತಾ ಇದೆ. ಪ್ರಮುಖವಾಗಿ ಆಲೋಚಿಸಬೇಕಾಗಿದೆ. ಇಂದಿನ ದಿನ ಒಂದು ಪ್ರತಿಭಟನೆಯನ್ನು ಮಾಡುವುದು, ಜನಾಕ್ರೋಶ ಸಭೆ ಅಂತ ಮಾಡಿ ಮನೆಯಲ್ಲಿ ಹೋಗಿ ತನ್ನನ ಬೆಂಜನ ಉಂಡು ಮಲಗಿದ್ದಾದರೆ ಏನೂ ಪ್ರಯೋಜನವಿಲ್ಲ. ಚಳಿಯಾಗುವಾಗ ರಗ್ಗು ಹೊದೆದು ಮಲಗುವುದು, ಮತ್ತೊಂದು ಪ್ರತಿಭಟನೆ ಸಭೆಯಲ್ಲಿ ನಿಂತು ಭಾಷಣ ಮಾಡುವುದು, ಏನು ಪ್ರಯೋಜನವಾಯಿತು? ಏನು ಸಾಧಿಸಿದಂತಾಯಿತು? ಮನೆಯಲ್ಲಿ ಮನದಲ್ಲಿ ರಾಮ ಭಕ್ತಿ ಮತ್ತೊಮ್ಮೆ ಚಿಗಿಲಿ ಅಟ್ಟಹಾಸ ಮಾಡಬೇಕು, ದುಷ್ಟರ ಎಣಿಸಬೇಕು, ದುಷ್ಟರ ಕೈಕಾಲುಗಳು ತರತರನೆ ನಡಗಬೇಕು. ಇದು ಮಾಡಬೇಕಾದ್ ನಾವು. ಆಗ ಮೊಳಗಿತಲ್ಲ ಹನುಮಾನ್ ಚಾಲೀಸ, ಅದು ಪ್ರತಿ ಮನೆಯಲ್ಲಿಯೂ ಮೊಳಗಬೇಕು. ಪ್ರತಿ ಮನೆಯಲ್ಲಿಯೂ ಆ ಆಂಜನೇಯನ ಶಕ್ತಿ ಮತ್ತೊಮ್ಮೆ ಚಿಗುರೊಡೆಯಬೇಕು. ಅಂದು ಸಮುದ್ರವನ್ನು ದಾಟುವುದಕ್ಕೆ ದುಷ್ಟನ ಮರ್ದನಕ್ಕೆ ಸಹಾಯ ಮಾಡಿದ್ದು ನಾವೆಲ್ಲ ಹೇಳುವ ಸಾಮಾನ್ಯ ಕಪಿಗಳು. ಆಗಿನ ರಾಮಸೇನೆ ಸಾಮಾನ್ಯ ಕಪಿಗಳು. ಅಂತಹ ಮಂಡಗಳೇ ದುಷ್ಟ ಮರ್ದನಕ್ಕೆ ರಾಮನೊಟ್ಟಿಗೆ ಜೊತೆಗೂಡುವಂತೆ. ಇದೆಲ್ಲ ಹಿಂದೂ ತರುಣ ಶಕ್ತಿಗಳು. ಮನಸ್ಸಿನಲ್ಲಿ ಹೃದಯದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ ಶಕ್ತಿಗಳು. ಅಂದು ಮಂಗಗಳೇ ರಾವಣನ ಮರ್ದನಕ್ಕೆ ಮನಸ್ಸು ಮಾಡಿದ್ದಾರೆ. ಇನ್ನು ಪ್ರತಿಯೊಂದು ಯುವಕರು ಮನಸ್ಸು ಮಾಡಿದ್ದಾರೆ, ಇಂತಹ ಭಗವಾನನನ್ನ ಇನ್ನು ಮುಂದಕ್ಕೆ ಹಿಂದೂ ವಿರೋಧಿಯಾಗಿ ಕೊಡುವುದಿಲ್ಲ. ಅಂದ್ರೆ ಅವನಿಗೆ ಏನು ತೊಂದರೆ ಮಾಡ್ತೇವೆ ಅಂತ ಅದರ ಅರ್ಥ ಅಲ್ಲ. ಹಿಂದೂ ವಿರೋಧಿ ಭಾವನೆಯನ್ನ ಬದಲಾಯಿಸಿ ಹಿಂದುವಾಗಿ ರಾಮನಲ್ಲಿ ಶರಣಾಗತಿಯನ್ನು ಕಾಣು. ನಾವು ಹೇಳುವುದಷ್ಟೇ. ನಾವು ಯಾರನ್ನು ದಂಡಿಸುವುದಕ್ಕೂ ಯಾರನ್ನು ಒದಗಿಸುವುದಕ್ಕೂ ಮನಸ್ಸು ಮಾಡುವ ಸಂಘ ಪರಿವಾರ ಅಲ್ಲ ಇದು.
ನಾಳೆಯ ದಿನ ರಾಮನ ಪಾದಗಳಿಗೆ ಶರಣಾಗತಿಯಾಗಿ ಬಂದರೆ ಇವತ್ತು ಏಕವಚನದಲ್ಲಿ ಬೈದ ನಾಳಿನ ದಿನ ಭಗವಾನನ್ನ ಅಣ್ಣ ಅಂತ ಸ್ವೀಕರಿಸ್ತೀವಿ. ನಮಗೆ ಏನೂ ಬೇಸರ ಇಲ್ಲ, ಬದಲಾಗಬೇಕಷ್ಟೆ. ಶಬರಿಮಲೆಯ ಮೇಲೆ ಇಂದಿಗೆ ಹಲ್ಲೆ ಮಾಡ್ತಾ ಇದ್ದಾರಲ್ಲ, ಕೆಲವಷ್ಟು ವರ್ಷಗಳ ಹಿಂದೆ ನಮಗೆ ಗೊತ್ತಿದೆ, ಗುರುಸ್ವಾಮಿಗಳು ಯಾರಾದರೂ ಇದ್ರೆ ಗೊತ್ತಿರಬಹುದು, ಶಬರಿಮಲೆಗೆ ಹೋಗುವುದು ಅಂದ್ರೆ ಮನೆ ಬಿಡುವ ಸಂಪ್ರದಾಯ ಉಂಟಲ್ಲ. ಯಾಕೆ ಆ ಸಂಪ್ರದಾಯ ಬಂದಿತ್ತು ಅಂದ್ರೆ, ಮನೆ ಬಿಟ್ಟು ಹೋದವನು ಮತ್ತೆ ಸ್ವಾಮಿಯ ದರ್ಶನ ಮಾಡಿ ಹಿಂತಿರುಗುತ್ತಾನೆ ಹೇಳುವ ಧೈರ್ಯ ಇರಲಿಲ್ಲ. ಹುಲಿಗಳು ಕದ್ದೊಯ್ತಾ ಇತ್ತು, ಹುಲಿಗಳು ಕಚ್ಚಿ ತಿಂತಾ ಇತ್ತು. ಆದರೆ ಇಂದಿನ ದಿನ ಆ ಪರಿಸ್ಥಿತಿ ಇಲ್ಲ. ಶಬರಿಮಲೆಯಲ್ಲಿ ಹಣ ಸಮಲಿ ಹೋಗ್ತಾ ಇದೆ, ಆಗ್ತಾ ಇದೆ. ಈಗ ಹಣದ ಮೇಲೆ ದುಷ್ಟರ ಕಣ್ಣು ಬಿದ್ದಿದೆ. ಶಬರಿಮಲೆ ಒಂದು ಶಕ್ತಿಯಾಗಿದೆ, ಅಲ್ಲಿಗೆ ದುಷ್ಟ ಮಿಷನರಿಗಳ ಕಣ್ಣು ಬಿದ್ದಿದೆ. ಹಾಗಾಗಿ ಇದರನ್ನು ದುರ್ಬಲಗೊಳಿಸಿ ಅಲ್ಲಿಗೆ ತನ್ನ ದುಷ್ಟ ಕೈಯನ್ನು ಹಾಕುವ ಷಡ್ಯಂತರ. ಕೆಲವು ವರ್ಷಗಳ ಹಿಂದೆ ತಿರುಪತಿಯ ಮೇಲೆಯೂ ಇದೇ ರೀತಿ ಮಾಡಿದ್ರು. ತಿರುಪತಿ ಉಳಿಸಿ, ತಿರುಪತಿ ಉಳಿಸಿ, ತಿರುಪತಿ ಉಳಿಸಿ, ಇದೇ ರೀತಿ ಮಾರ್ಗದ ಬದಿಯಲ್ಲಿ ನಾವು ಬುಬ್ಬೆ ಹಾಕಿತ್ತು. ಅದರ ಪ್ರಯೋಜನವನ್ನು ಇವತ್ತಿಗೆ ನಾವು ಕಂಡಿದ್ದೇವೆ. ಅದೇ ರೀತಿ ಇಂದಿನ ಜನಾಕ್ರೋಶ ಸಭೆಯ ಪರಿಣಾಮವನ್ನು ಬಹು ಬೇಗ ಕಾಣುವವರಿದ್ದೇವೆ. ಬಂಧುಗಳೇ, ಎಲ್ಲರೂ ಮತ್ತೊಮ್ಮೆ ಮುಷ್ಟಿ ಎತ್ತಿ ಮನಸ್ಸಿನಲ್ಲಿ ಶ್ರೀರಾಮಚಂದ್ರನ ಮೂರ್ತಿಯನ್ನು ನೆನೆದು ನಾಳೆ ಆಗಬಹುದಾದ, ನಿನ್ನೆ ಆದ ದುರಂತವನ್ನು ಮನಸ್ಸಿನಲ್ಲಿ ಗ್ರಹಿಸಿ ಕಾಯೇನ ವಾಚ ಮನಸ ಶ್ರೀರಾಮಚಂದ್ರನಿಗೆ ತನ್ನನ್ನು ತಾನು ಅರ್ಪಿಸಿಕೊಂಡು ಶ್ರೀರಾಮನ ಮೂರ್ತಿಯನ್ನೇ ಕಣ್ಣ ಮುಂದೆ ತಂದು ಒಮ್ಮೆ ಜೋರಾಗಿ ಘೋಷಣೆಯನ್ನು ಕೂಗೋಣ, ಬೋಲೋ ಪ್ರಭು ಶ್ರೀರಾಮಚಂದ್ರನಿಗೆ. ಧ್ವನಿ ಗುಂದಬಾರ್ದಲ್ಲ, ದುಷ್ಟರ ಎದೆತ್ತಲ್ಲಣಿಸಬೇಕಲ್ಲ. ಆ ಪಿಣರಾಯಿ ವಿಜಯ, ಆ ಭಗವಾನ ಕುಳಿತ ಕುತ್ತು ನಡಗಬೇಕಲ್ಲ. ಆ ರೀತಿ ಘೋಷಣೆಯನ್ನು ಹಾಕೋಣ. ಬೋಲೋ ಭಾರತ್ ಮಾತಾ ಕಿ ವಂದೇ ವಂದೇ ವಂದೇ, ಬೋಲೋ ಭಾರತ್ ಮಾತಾ ಕಿ. ಸ್ವಾಮಿಯೇ 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 ಸ್ವಾಮಿ ಶರಣ. ಅದೇ ರೀತಿಯಲ್ಲಿ ಒಂದು ಮಾತು ಬಂದರೆ, ಹಿಂದೂ ಸಮಾಜ ಅನ್ನುವಂಥದ್ದು ಎಲ್ಲವನ್ನು ಕೂಡ ಸ್ವೀಕರಿಸಿದಂಥದ್ದು, ಯಾವುದನ್ನು ಕೂಡ ಬೇಡ ಅಂತ ಹೇಳಲಿಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲಿ ಇಷ್ಟೊಂದು ಸಂಖ್ಯೆಯ ಮುಸಲ್ಮಾನರು ನಮ್ಮ ದೇಶದಲ್ಲಿದ್ದಾರೆ. ಯಾವ ದೇಶದಲ್ಲಿ ಇಷ್ಟೊಂದು ಸಂಖ್ಯೆಯ ಮುಸಲ್ಮಾನರಿಲ್ಲ, ನಾವು ಸ್ವೀಕರಿಸಿಕೊಂಡಿದ್ದೇವೆ ಅವರನ್ನ ಸಹೋದರಂತೆ. ಅದೇ ರೀತಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಸೀದಿಗಳಿರುವಂತಹ ದೇಶ ಯಾವುದು ಕೇಳಿದ್ರೆ ಅದು ನಮ್ಮ ದೇಶ ಭಾರತ ಮಾತ್ರ, ಬೇರೆ ಯಾವ ದೇಶದಲ್ಲೂ ಇಲ್ಲ. ನಾವೆಲ್ಲವನ್ನು ಸ್ವೀಕರಿಸಿಕೊಂಡಿದ್ದೇವೆ. ನಾವು ಮತಾಂತರ ಅನ್ನುವಂಥದ್ದಕ್ಕೆ ಕೈ ಹಾಕಿಲ್ಲ. ನಾವು ಮತಾಂತರ ಅನ್ನುವಂಥದ್ದಕ್ಕೆ ಕೈ ಹಾಕಿದ್ರೆ ಒಂದೇ ದಿನದಲ್ಲಿ ಇಡೀ ವಿಶ್ವವೇ ಮತಾಂತರ ಆಗುತ್ತೆ, ಹಿಂದೂ ಧರ್ಮ ಆಗುತ್ತೆ. ಆ ವಿಚಾರವನ್ನು ನಾವೆಲ್ಲ ಮಂಡಕ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಒಂದು ವಿಚಾರ ಬಂಧುಗಳೇ, ನಾವೆಲ್ಲ ಹೇಳ್ಬೇಕಾಗಿದೆ, ನಿದ್ದೆ ಮಾಡ್ತಾ ಇದ್ದೇವಲ್ಲ, ನಾವು ಹೇಳ್ಬೇಕಾಗಿದ್ದೆ, 10 ಜನ ಸಂಘಟಕರು ಮಾಡುವ ಕೆಲಸವನ್ನ 100 ಜನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಭಗವಾನ್ ಅಂತ 100 ಜನ ಬಂದು ಕೂಡ ಏನನ್ನು ಮಾಡಬಹುದು. ಅದಕ್ಕಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಗಣರಾಜ್ ಭಟ್ ಕೆದ್ದಿಲ ಇವರಿಗೆ ನಮ್ಮ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೊಬ್ಬ ಹಿರಿಯರಾಗಿರುವಂತಹ ಶ್ರೀ ನಾಗೇಶ್ ಕುಂಪಲ ಜಿಲ್ಲಾ ಸಹಕಾರಿಯವರು, ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಹಿರಿಯರು ಶ್ರೀ ಸಂತೋಷ್ ಕುಮಾರ್ ಬೋಳಿ ಅವರು, ಅಧ್ಯಕ್ಷರು ಭಾಜಪ ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಈ ನಂತರ ಆ ನಂತರದಲ್ಲಿ ಹೆದ್ದಾರಿಯಲ್ಲಿ ಪಿಣರಾಯಿ ವಿಜಯನ್ ಮತ್ತು ಭಗವಾನ್ ಅವರ ಪ್ರತಿಕೃತಿ ದಹನ ಇದೆ. ಅದಕ್ಕೂ ಕೂಡ ತಾವೆಲ್ಲರೂ ಭಾಗವಹಿಸಿ ಈ ಪ್ರತಿಭಟನೆ ಯಶಸ್ಸು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಅಯ್ಯಪ್ಪನ ಘೋಷಣೆ ನಡೀಲಿಕ್ಕಿದೆ. ಅದರ ಅಂತಿಮ ಯಾತ್ರೆಗೆ ಹೊಡೆಯುವಂತಹ ಕೊನೆಯ ಮನೆ ಆಗಿರ್ಬೇಕು. ದಯವಿಟ್ಟು ನಾವೆಲ್ಲ ಗಟ್ಟಿಯಾಗಿ ಎಲ್ಲರೂ ಘಂಟಾಘೋಷವಾಗಿ ಈಗ ಶರಣಘೋಷವನ್ನು ಕರಿಬೇಕು. ಆನಂತರ ಎಲ್ಲ ಒಟ್ಟಾಗಿ ಸೇರಿ ಅಲ್ಲಿ ಪಿಣರಾಯಿ ವಿಜಯನ್ ಮತ್ತು ದೇಶದ್ರೋಹಿ ಭಗವಾನ್ ಇವರ ಪ್ರತಿಕೃತಿಯನ್ನು ದಹನ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲ ನಿಂತ್ಕೊಂಡು ನಮಗೆ ಸಹಕಾರ ಮಾಡಬೇಕು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯಪ್ಪ, ಶರಣಮಪ್ಪ, ಬಂದೇವಪ್ಪ, ಕಾಪಾಡಪ್ಪ, ರಕ್ಷಿಸಪ್ಪ, ಎತ್ತಿ ಬಿಡಯ್ಯ, ತಳ್ಳಿ ಬಿಡಯ್ಯ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿಯಪ್ಪ, ಶರಣಮಪ್ಪ, ಗುರುವಿನ ಗುರುವೇ
ಮಾಡಿ ಪ್ರತಿಕೃತಿ ದಾನವನ್ನು ಮಾಡಬೇಕು. ಎಲ್ಲರೂ ತಿರುಗಿ ಆಚೆಗೆ ಹೋಗುವ. Ale,